ನಾವು ರಾಜೇಶ್ ಪಣಪಿಲ ಇವರ ಮನೆಯಲ್ಲಿದ್ದೇವೆ. ಮೀನು ಹಿಡಿದಾಯಿತು. ಈಗ ಸಾಧಾರಣ ಜನರು ಬಂದು ಈಗ ನಾವು ಮೀನು ಹಿಡ್ಕೊಂಡು ಹೋಗ್ತಾ ಇದ್ದೇವೆ. ಈಗ ನೋಡಿ, ಇದು ಪಂಗೇಶಿಯ ಜಾತಿಯ ಮೀನು. ಇವರಲ್ಲಿ ರೋಹು, ಕಾಟ್ಲ ಇಂಥ ಮೀನುಗಳಿವೆ. ಹಾಗಾದರೆ ನಮಗೆ ಪಂಗೇಶಿಯ ಮಾತ್ರ ಬೇಕಿತ್ತು. ಇದು ಹೋದ ವರ್ಷದಂತ ಹೇಳಿದರು ಅವರು. ಸರಾಸರಿ 1.5-3 ಕಿಲೋ ಹೀಗೆ ಬರ್ಬೋದು. ನೋಡಿ ಹಾಂ, ನೋಡಿ ಇದು 3 ಕಿಲೋ ಮೇಲೆ ಇದೆ ಅಂತ ಹೇಳ್ತಾರೆ. ಇವರು ರಾಜೇಶ್ ಅವರ ತಮ್ಮ ರಾಜೇಂದ್ರ ಅಂತ. ತುಂಬ ಕೆಲಸ ಆಯಿತು ನಮಗೆ ಹಿಡೀಲಿಕ್ಕೆ. ಇವರು ಭಾರಿ ಒದ್ದಾಡಿದರು. ನೋಡಿ ನೋಡಿ, ಫ್ರೆಶ್ ಮೀನು ತಿಂದರೆ ಜೀವಕ್ಕೆ ಒಳ್ಳೆಯದು. ಇಂಥವರನ್ನು ನಾವು ಯಾವಾಗಲೂ ಹುರಿದುಂಬಿಸಬೇಕು. ನೋಡಿ, ಅವರು ಮಾಡಿದ ಕೆಲಸ ನಿಮಗೆ ಸುಲಭ ಕಾಣ್ಬೋದು, ಆದರೆ ತುಂಬ ಒಳ್ಳೆ ಇಂಟ್ರೆಸ್ಟಲ್ಲಿ ಮಾಡಿದ್ದಾರೆ ಇವರು. ನೋಡಿ, ಮೀನು ತಿನ್ನೋರಿಗೆ ಮಾತ್ರ ಖುಷಿ ಆಗ್ತದೆ. ಇವರು ಮಾಡಿದ ಕೆಲಸ ನೋಡಿ, ಭಾರಿ ಕೆಲಸ ಮಾಡಿದ್ದಾರೆ ಇವರು. ಇವರಿಗೆ ಹ್ಯಾಟ್ಸ್ ಆಫ್. ಓಕೆ, ನೀವು ಬಂದರೆ, ಈಚೆ ಬಂದರೆ ಕೇಳಿ, ಇವ್ರ ಮನೆಗೆ ಬನ್ನಿ, ಮೀನು ತಗೊಂಡು ಹೋಗಿ. ನೋಡಿ 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 ಹೇಗಿದೆ ನೋಡಿ. ಈ ಫ್ರೆಶ್ ಮೀನನ್ನು ನಾವೀಗ ಮನೆಗೆ ತೆಗೆದುಕೊಂಡು ಹೋಗಿ ಒಳ್ಳೆ ಫ್ರೈ ಇಲ್ಲ ಅಂದರೆ ಗಸಿ ಮಾಡಿ ಈಗ ತಿನ್ನುವವರಿದ್ದೇವೆ ನಾವು. ಥ್ಯಾಂಕ್ ಯು.